ಬಂಟ್ವಾಳ ಪುರಸಭಾ ವ್ಯಾಪ್ತಿಯಲ್ಲಿರುವ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿರುವ ಶೌಚಾಲಯ ನಿಷ್ಪ್ರಯೋಜಕವಾಗಿದೆ. ಶೌಚಾಲಯಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಇದರಿಂದ ಅಲ್ಲಿನ ಸಿಬ್ಬಂದಿಗಳು ತೊಂದರೆ ಅನುಭವಿಸಬೇಕಾಗಿದೆ. ಇದರ ಜೊತೆಗೆ ಪಂಪ್ ಹೌಸ್ನ ಗೇಟ್ ವಾಲ್ಗಳಿಗೆ ಚೇಂಬರ್ ನಿರ್ಮಿಸಲಾಗಿದ್ದು ಒಳಭಾಗದಲ್ಲಿ ಸೋರಿಕೆಯಾಗುವ ನೀರೆಲ್ಲ ಈ ಚೇಂಬರ್ ಮೂಲಕ ಹೊರ ಹೋಗುತ್ತದೆ. ಆದರೆ ಹೊರಭಾಗದಲ್ಲಿರುವ ಚೇಂಬರ್ನಲ್ಲಿ ಮಳೆ ನೀರು ತುಂಬಿಕೊಂಡು ಒಳಭಾಗದ ನೀರು ಹೊರ ಹೋಗುವ ಬದಲು ಮತ್ತೆ ಒಳಭಾಗದಲ್ಲಿಯೇ ಸಂಗ್ರಹಗೊಳ್ಳುತ್ತದೆ. ಇದರಿಂದ ಪಂಪ್ ಹೌಸ್ನ ಒಳಭಾಗದಲ್ಲಿ ಅರ್ಥಿಂಗ್ ಸಮಸ್ಯೆ ಉಂಟಾಗಿ ಪಂಪ್ಗಳೆಲ್ಲ ವಿದ್ಯುತ್ ಸಂಚರಿಸಿ ಶಾಕ್ ಹೊಡೆಯುತ್ತದೆ. ಇದರಿಂದಾಗಿ ಇಲ್ಲಿನ ಸಿಬ್ಬಂದಿಗಳು ಆತಂಕದಿಂದ ಕೆಲಸ ಮಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ನೀರು ತುಂಬಿಕೊಂಡರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಂಪ್ ಮತ್ತಿತರ ಯಂತ್ರೋಪಕರಣಗಳು ನೀರಿನಲ್ಲಿ ಮುಳುಗಿ ಹಾನಿಗೀಡಾಗಲಿದೆ.